ಯೇಸು ಕ್ರಿಸ್ತನ ಹೆಸರಿನಲ್ಲಿ ಮತ್ತೊಂದು ಸಾರಿ ನಿಮ್ಮನ್ನು ವಂದಿಸ್ತೇವೆ. ಪ್ರಿಯರೇ, ಪೌಲನು ತಿಮೋತಿಗೆ ಬರೆದಂತ 2ನೇ ಪತ್ರಿಕೆಯನ್ನ ನಾವು ಕ್ರಮವಾಗಿ ಅಭ್ಯಾಸ ಮಾಡಿಕೊಂಡು ಬರ್ತಾ ಇದ್ದೇವೆ. 4ನೇ ಅಧ್ಯಾಯದಲ್ಲಿ ಮುಖ್ಯವಾಗಿ ಅಪೊಸ್ತಲನಾದಂಥ ಪೌಲನು ಕೆಲವು ನಾಯಕರುಗಳ ಹೆಸರುಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದನ್ನ ಕ್ರಮವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಒಂದೊಂದು ವಾರ ಒಬ್ಬೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ. ನನಗೆ ವೈಯಕ್ತಿಕವಾಗಿ ಅವರ ಜೀವಿತಗಳಿಂದ ಅನೇಕ ವಿಚಾರಗಳನ್ನು ಕಲಿತುಕೊಳ್ಳುವುದಕ್ಕೆ ಆಸ್ಪದ ಆಯಿತು. ನಾನು ನಂಬ್ತೇನೆ ನಿಮಗೂ ಕೂಡ ದೇವರಾತ್ಮನು ಆ ರೀತಿಯಲ್ಲಿ ಕಾರ್ಯ ಮಾಡಿದ್ದಾನೆ ಎಂಬುದಾಗಿ. ನಾವು ಯಾವಾಗ ಸತ್ಯವೇದವನ್ನ ಕ್ರಮವಾಗಿ ಅಭ್ಯಾಸ ಮಾಡ್ತೇವೋ ಆಗ ದೇವರಾತ್ಮನು ನಮ್ಮ ಜೀವಿತದಲ್ಲಿ ಅನೇಕ ವಿಚಾರಗಳನ್ನ ಬದಲಾಯಿಸ್ತಾ ಹೋಗ್ತಾರೆ. ಸತ್ಯವೇದದ ಕೆಲವು ವ್ಯಕ್ತಿಗಳ ಮೂಲಕ ನಾವು ಯಾವ ತರ ಜೀವಿಸ್ಬೇಕು, ಯಾವ ತರ ಜೀವಿಸಬಾರ್ದು ಅಂತ ದೇವರಾತ್ಮನು ನಮಗೆ ವಾಕ್ಯಗಳ ಮೂಲಕ ತಿಳಿಯಪಡಿಸ್ತಾರೆ. ಆಗ ನಮ್ಮ ದಿನನಿತ್ಯದ ಜೀವಿತದಲ್ಲಿ ಕ್ರಿಸ್ತನ ಸ್ವಾರೂಪ್ಯವುಳ್ಳವರಾಗಿ ಕ್ರಿಸ್ತನಿಗೆ ಮೆಚ್ಚುಗೆ ತರುವಂತ ರೀತಿಯಲ್ಲಿ ಜೀವಿಸುವುದಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿನೇ ನಾವು ಸಮಯ ತೆಗೆದುಕೊಂಡು ಒಬ್ಬೊಬ್ಬ ವ್ಯಕ್ತಿಗಳ ಕುರಿತಾಗಿ ಅವರ ಹಿನ್ನೆಲೆ ಏನು, ಅವರ ಗುಣಲಕ್ಷಣ ಏನು ಮತ್ತು ಅವರಿಂದ ನಾವು ಏನ್ ಪಾಠಗಳನ್ನ ಕಲಿತುಕೊಳ್ಳಬಹುದು ಅನ್ನುವಂಥದ್ದನ್ನ ಸರಳವಾಗಿ ಅಭ್ಯಾಸ ಮಾಡಿಕೊಂಡು ಬರ್ತಾ ಇದ್ದೇವೆ. ಈ ವಾರವೂ ಕೂಡ ಇನ್ನೊಬ್ಬ ವ್ಯಕ್ತಿಯ ಕುರಿತಾಗಿ ನಾವು ನೋಡ್ತೇವೆ. ಪೌಲನು ತಿಮೋತಿಗೆ ಬರೆದಂತ 2ನೇ ಪತ್ರಿಕೆ 4ನೇ ಅಧ್ಯಾಯ 20ನೇ ವಚನ ಹೀಗೆ ಹೇಳ್ತದೆ: ಎರಸ್ತನು ಕೊರಿಂಥದಲ್ಲಿ ನಿಂತನು, ಥ್ರೋಫಿಮನು ಅಸೌಖ್ಯರಾದದ್ದರಿಂದ ಅವನನ್ನು ಮಿಲೇತದಲ್ಲಿ ಬಿಟ್ಟೆನು. ಇವತ್ತು ನಾವು ಧ್ಯಾನ ಮಾಡುವಂತ ವ್ಯಕ್ತಿಯ ಹೆಸರು ಎರಸ್ತನು. ಈ ಎರಸ್ತನು ಯಾರು, ಅವನ ಹಿನ್ನೆಲೆ ಏನು, ಅವನು ಯಾವಾಗ ಪೌಲನನ್ನ ಸಂಧಿಸಿದ ಅನ್ನುವಂತ ವಿಚಾರಗಳನ್ನ ನಾವು ಧ್ಯಾನ ಮಾಡ್ಬೇಕಾದ್ರೆ ಅಪೊಸ್ತಲರ ಕೃತ್ಯಗಳು ಮತ್ತು ರೋಮಪುರದವರಿಗೆ ಬರೆದ ಪತ್ರಿಕೆಯನ್ನ ನಾವು ಓದಬೇಕಾಗ್ತದೆ. 16ನೇ ಅಧ್ಯಾಯ 23ನೇ ವಚನದಲ್ಲಿ ಎರಸ್ತನ ಕುರಿತಾದಂತ ಕೆಲವು ವಿಚಾರಗಳನ್ನ ಪೌಲನು ತಿಳಿಯಪಡಿಸ್ತಾನೆ. ನನಗೂ ಸಮಸ್ತ ಸಭೆಗೂ ಅತಿಥಿ ಸತ್ಕಾರವನ್ನು ಮಾಡುತ್ತಿರುವ ಗಾಯನು ನಿಮ್ಮನ್ನು ವಂದಿಸುತ್ತಾನೆ. ಈ ಪಟ್ಟಣದ ಖಜಾನೆಯ ಮೇಲ್ವಿಚಾರಕನಾಗಿರುವ ಎರಸ್ತನು ಸಹೋದರನಾದ ಕ್ವರ್ತನು ನಿಮಗೆ ವಂದನೆಗಳನ್ನು ಹೇಳುತ್ತಾರೆ. ಇಲ್ಲಿ ಎರಸ್ತನ ಒಂದು ಕೆಲಸ ಏನು ಎಂಬುದಾಗಿ ಪೌಲನು ತಿಳಿಯಪಡಿಸ್ತಾ ಇದ್ದಾನೆ. ಈ ಎರಸ್ತನು ಕೊರಿಂಥ ಪಟ್ಟಣದಲ್ಲಿ ಒಬ್ಬ ಸರ್ಕಾರಿ ನೌಕರನಾಗಿದ್ದಾನೆ. ಅದಕ್ಕೆ ಪೌಲನು ಹೇಳ್ತಾನೆ, ಈ ಪಟ್ಟಣದ ಖಜಾನೆಯ ಮೇಲ್ವಿಚಾರಕನಾಗಿರುವಂತ ಎರಸ್ತನು ಎಂಬುದಾಗಿ. ಸರ್ಕಾರಿ ಕೆಲಸ ಮಾಡ್ತಾ ಇರುವಂತ ಈ ಎರಸ್ತನಿಗೂ ಸುವಾರ್ಥ ಸೇವೆಯನ್ನ ಮಾಡ್ತಾ ಇರುವಂತ ಈ ಪೌಲನಿಗೂ ಎಲ್ಲಿಂದ ಸಂಬಂಧ? ಇವತ್ತಿನ ದಿನಮಾನಗಳಲ್ಲಿ ಅನೇಕ ಸರ್ಕಾರಿ ಕೆಲಸಗಳನ್ನ ಮಾಡುವಂತ ವ್ಯಕ್ತಿಗಳು ನಮ್ಮ ಸಭೆಗಳಿಗೆ ಬರ್ತಾ ಇರ್ತಾರೆ. ಅವರು ಅವರದೇ ಆದಂತ ಸರ್ಕಾರಿ ಜವಾಬ್ದಾರಿಗಳನ್ನ ನಿರ್ವಹಿಸುತ್ತಾ ಸಭೆಗೆ ಬಂದು ಹೋಗ್ತಾ ಇರ್ತಾರೆ. ಆದ್ರೆ ಈ ಎರಸ್ತನಿಂದ ನಾವುಗಳೆಲ್ಲರೂ ಕಲಿಬೇಕಾದಂತ, ಮುಖ್ಯವಾಗಿ ಸರ್ಕಾರಿ ಕೆಲಸದಲ್ಲಿರುವಂತವರು ಕಲಿಬೇಕಾದಂತ ವಿಚಾರ ಏನು ಅಂತ ಹೇಳಿದ್ರೆ, ಇವನಿಗೂ ಮತ್ತು ಸ್ವಾರ್ಥ ಸೇವೆಯನ್ನ, ಮಿಷನರಿ ಸೇವೆಯನ್ನ ಮಾಡ್ತಾ ಇರುವಂತ ಪೌಲನಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಅದನ್ನ ಅಪೊಸ್ತಲರ ಕೃತ್ಯಗಳು 19ನೇ ಅಧ್ಯಾಯ 22ನೇ ವಚನವನ್ನು ಓದುವಾಗ ನಿಮಗೆ ಗೊತ್ತಾಗ್ತದೆ. ಆದರೆ ಅವನು ತನಗೆ ಸೇವೆ ಮಾಡುವವರಲ್ಲಿ ಇಬ್ಬರಾದ ತಿಮೋತಿಯನನ್ನು ಎರಸ್ತನನ್ನು ಮೆಕದೋನ್ಯಕ್ಕೆ ಕಳುಹಿಸಿ ತಾನು ಆಸ್ಯ ಸೀಮೆಯಲ್ಲಿ ಕೆಲವು ಕಾಲ ನಿಂತನು. ಇಲ್ಲಿ ಎರಸ್ತನ ಕುರಿತಾದಂತ ಇನ್ನೊಂದು ಮುಖವನ್ನ, ಇನ್ನೊಂದು ವಿಚಾರವನ್ನ ಪೌಲನು ತಿಳಿಯಪಡಿಸ್ತಾ ಇದ್ದಾರೆ. ಸರ್ಕಾರಿ ಕೆಲಸದಲ್ಲಿರುವಂತ ಈ ಎರಸ್ತನು ಪೌಲನ ಜೊತೆಯಲ್ಲಿ ಸುವಾರ್ಥ ಪ್ರಯಾಣದಲ್ಲಿಯೂ ಕೂಡ ಇವನು ಭಾಗಿಯಾಗ್ತಾ ಇದ್ದಾನೆ. ಹಾಗಾಗಿ ಪೌಲನು ಇವನ ಬಗ್ಗೆ ಹೇಳ್ಬೇಕಾದ್ರೆ, ನನಗೆ ವೈಯಕ್ತಿಕವಾಗಿ ಸಹಾಯ ಮಾಡುವವರಲ್ಲಿ ಇಬ್ಬರು, ಒಂದು ತಿಮೋತಿ, ಇನ್ನೊಬ್ಬ ಎರಸ್ತನು. ಈ ಇಬ್ಬರು ಪೌಲನ ಬದಲಾಗಿ ಮೆಕದೋನ್ಯಕ್ಕೆ ಹೋಗಿ ಅಲ್ಲಿ ಸೇವೆಯನ್ನ ಮಾಡ್ತಾ ಇದ್ದಾರೆ. ಎಂತ ಒಳ್ಳೆಯ ಸಾಕ್ಷಿಯ ಜೀವಿತವನ್ನ ಈ ಎರಸ್ತನು ಕಾಪಾಡಿಕೊಂಡಿದ್ದಾನೆ. ಇವನದೇ ಆದಂತ ಒಂದು ಉದ್ಯೋಗ, ಇವನದೇ ಆದಂತ ಒಂದು ಜವಾಬ್ದಾರಿಕೆಗಳು ಸರ್ಕಾರಿ ಕೆಲಸದಲ್ಲಿ ಅವನಿಗೆ ಇದ್ದರೂ ಕೂಡ ಸೇವೆಯಲ್ಲಿ ಇವನು ಭಾಗಿಯಾಗ್ತಾ ಇದ್ದಾನೆ. ಪ್ರಿಯರೇ, ಸರ್ಕಾರಿ ಕೆಲಸ ಮಾಡ್ತಾ ಇರುವಂತ ಯಾರಾದ್ರೂ ಇದನ್ನ ಕೇಳಿಸ್ಕೊಳ್ಳುವಂತವರಾಗಿದ್ರೆ ದಯಮಾಡಿ ಒಂದನ್ನ ಅರ್ಥ ಮಾಡಿಕೊಳ್ರಿ. ನಾವು ನಮ್ಮ ಕೆಲಸಗಳನ್ನ ಮಾಡ್ತಾ ಇದ್ದೇವೆ, ಸೇವೆಯನ್ನ ಮಾಡುವುದಕ್ಕೆ ನಮಗೆ ಸಮಯ ಇಲ್ಲ, ಸೇವೆಯನ್ನ ಮಾಡುವಂತ ಅವಕಾಶಗಳು ನಮಗೆ ಒದಗಿ ಬರ್ತಾ ಇಲ್ಲ ಅಂತ ನೀವೇನಾದ್ರೂ ಯೋಚನೆ ಮಾಡುವುದಾದ್ರೆ, ಎರಸ್ತನು ನಿಮಗೆ ಒಂದು ಒಳ್ಳೆಯ ಉದಾಹರಣೆ. ಈ ಎರಸ್ತನು ತನ್ನದೇ ಆದಂತ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರು ಕೂಡ ಸೇವೆಗೋಸ್ಕರ ತನ್ನ ಸಮಯವನ್ನ ನಿಗದಿ ಮಾಡ್ತಾ ಇದ್ದಾನೆ. ಪೌಲನು ಹೇಳ್ತಾ ಇದ್ದಾನೆ, ತಿಮೋತಿಯನನ್ನು ಮತ್ತು ಎರಸ್ತನನ್ನ ಕರೆದು,
ನಾನು ರೋಮಪುರಕ್ಕೆ ಹೋಗ್ಬೇಕನ್ನೋಂತ ಯೋಚನೆ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ನಾನು ಯೆರೂಸಲೇಮಿಗೆ ಹೋಗ್ಬೇಕಾಗಿದೆ. ಹಾಗಾಗಿ ಮೆಕೆದೋನ್ಯವನ್ನು ನಾನು ಸುತ್ತಿಕೊಂಡು ಬಂದಿದ್ದೇನೆ. ಈಗ ಮೆಕೆದೋನ್ಯದಲ್ಲಿ ಸೇವೆಯ ಅವಶ್ಯಕತೆ ಇದೆ. ಇಬ್ಬರು ಆ ಸ್ಥಳಗಳಿಗೆ ಹೋಗಿ ಎಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ. ಮೆಕೆದೋನ್ಯದಲ್ಲಿ ಸುವಾರ್ಥ ಸೇವೆಯನ್ನ ಮತ್ತು ಅಲ್ಲಿರುವಂತಹ ವಿಶ್ವಾಸಿಗಳನ್ನ ಬಲಪಡಿಸಿದಂತ ಜವಾಬ್ದಾರಿಕೆಯನ್ನ ಈ ಎರಸ್ತನು ವಹಿಸಿಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಎಷ್ಟರ ಮಟ್ಟಿಗೆ ಅವನಿಗೆ ಸೇವಾ ಭಾರ ಇದೆ, ಎಷ್ಟರ ಮಟ್ಟಿಗೆ ಅವನಿಗೆ ಆತ್ಮ ಭಾರ ಇದೆ, ಎಷ್ಟರ ಮಟ್ಟಿಗೆ ಅವನು ಪೌಲನ ಜೊತೆಯಲ್ಲಿ ಒಡನಾಟವನ್ನ ಇಟ್ಕೊಂಡಿದ್ದಾನೆ ಎಂಬುದಾಗಿ ನಾವು ಅದರಲ್ಲಿ ತಿಳಿದುಕೊಳ್ಳಬಹುದಾಗಿದೆ. ಎರಸ್ತನಿಂದ ನಾವು ಕಲಿತುಕೊಳ್ಳಬೇಕಾದಂತ ವಿಚಾರ ಇಷ್ಟೇ. ಸರ್ಕಾರಿ ಕೆಲಸದಲ್ಲಿ ಇದ್ರೂ ಕೂಡ ಅವನು ಸೇವೆಯನ್ನ ಮಾಡುವುದಕ್ಕೆ ತನ್ನನ್ನು ತಾನು ಒಡಂಬಡಿಸ್ತಾ ಇದ್ದಾನೆ. ಈಗ ಪೌಲನು ಸೆರೆಮನೆಯಲ್ಲಿ ಕಟ್ಟಲ್ಪಟ್ಟಿದ್ದಾನೆ. ತಿಮೋತಿಗೆ ಕೊನೆಯದಾಗಿ ಪತ್ರವನ್ನು ಬರೆಯುವಾಗ ಈ ಎರಸ್ತನನ್ನು ಕೂಡ ನೆನಪು ಮಾಡಿಕೊಳ್ತಾ ಇದ್ದಾನೆ. ಎರಸ್ತನ ಸೇವೆಯನ್ನ ಪೌಲನು ಮೆಲುಕು ಹಾಕ್ತಾ ಇದ್ದಾನೆ. ನೀವು ಸರ್ಕಾರಿ ನೌಕರರೇ ಆಗಿರ್ಬೇಕು ಅಂತಲ್ಲ, ಯಾವುದೇ ಕೆಲಸದಲ್ಲಿದ್ದರೂ ಕೂಡ ಸೇವೆ ಮಾಡುವುದಕ್ಕೆ ಸಭೆಯ ವಿಚಾರಗಳಿಗೆ, ಆತ್ಮಿಕ ವಿಚಾರಗಳಿಗೆ ಸಮಯ ಕೊಡುತ್ತಾ, ಆತ್ಮಿಕ ವಿಚಾರಗಳನ್ನ ಅರ್ಥ ಮಾಡಿಕೊಳ್ಳುತ್ತಾ, ಅನೇಕರಿಗೆ ಅದರ ಕುರಿತಾಗಿ ಹೇಳುವಂತ ಎಲ್ಲ ಅವಕಾಶಗಳನ್ನ ನೀವು ಉಪಯೋಗಿಸಿಕೊಳ್ಳುವುದಾದರೆ ಪರಲೋಕ ರಾಜ್ಯಕ್ಕಾಗಿಯೂ ನಾವು ಸೇವೆ ಮಾಡಬಹುದು ಅನ್ನುವಂಥದ್ದು ಈ ಎರಸ್ತನ ಮೂಲಕವಾಗಿ ನನಗೆ ವೈಯಕ್ತಿಕವಾಗಿ ದೇವರು ಮಾತನಾಡಿದಂತ ವಿಚಾರ. ಪೌಲನು ತನ್ನ ಸುವಾರ್ಥ ಸೇವೆಯಲ್ಲಿ ಆತನು ಸುವಾರ್ತೆಯನ್ನು ಮಾತ್ರ ಸಾರಿದ್ದಲ್ಲದೆ ಅನೇಕ ನಾಯಕರುಗಳನ್ನ ಎಬ್ಬಿಸಿದ್ದಾನೆ. ಅದರಲ್ಲಿ ಕೆಲವರು ಅವನನ್ನು ಬಿಟ್ಟು ಹೋದರು, ಕೆಲವರು ಅವನಿಗೆ ಅವಮಾನ ಮಾಡಿದರು, ಕೆಲವರು ಅವನಿಗೆ ಬಹಳಷ್ಟು ಗಾಯ ಮಾಡಿದರು. ಆದರೆ ಅನೇಕ ಜನರು ನಂಬಿಗಸ್ತರಾಗಿ ಮುಂದಿನ ಪೀಳಿಗೆಗೆ ಸುವಾರ್ತೆಯನ್ನು ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿಯನ್ನು ವಹಿಸಿಕೊಂಡಿದ್ದಾರೆ. ಅದರಲ್ಲಿ ಈ ಎರಸ್ತನು ಕೂಡ. ಪ್ರಿಯರೇ, ನಮ್ಮ ಜೀವಿತವನ್ನ ನಾವು ಪರಿಶೀಲನೆ ಮಾಡಿಕೊಳ್ಳೋಣ. ಸೇವೆಯಲ್ಲಿ ನಮ್ಮ ಪಾತ್ರ ಏನು? ದೇವರು ನಿನ್ನ ಎಲ್ಲಾ ಕೆಲಸವನ್ನ ಬಿಟ್ಬಿಟ್ಟು ಸೇವೆ ಮಾಡಕ್ ಬಾರಪ್ಪ ಅಂತ ಹೇಳುವಾಗ ಕೆಲವರನ್ನ ಆತರ ಕರೀತಾರೆ. ಆದ್ರೆ ಅನೇಕರನ್ನ ನೀನು ಯಾವ ಜಾಗದಲ್ಲಿದ್ದೀಯೋ, ಯಾವ ಕೆಲಸ ಮಾಡ್ತಾ ಇದೆಯೋ ಆ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದುಕೊಂಡೇ ಸಾಕ್ಷಿ ಮಗನಾಗಿ ಬಾಳು, ಸ್ವಾರ್ಥ ಸೇವೆಯನ್ನ ಮಾಡು ಅನ್ನುವಂತ ಅವಕಾಶವನ್ನ ದೇವರು ನಿಮ್ಮ ಮುಂದೆ ಎತ್ತಿಡ್ತಾ ಇದ್ದಾರೆ. ಹಾಗಾಗಿ ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ಳೋಣ. ಇದೊಂದು ತೀರ್ಮಾನ. ಆ ತೀರ್ಮಾನನ ನಿಮ್ಮ ಪರವಾಗಿ ನಾನ್ ಮಾಡೋದಕ್ಕಾಗೋದಿಲ್ಲ. ಆ ತೀರ್ಮಾನವನ್ನ ನಿಮ್ಮ ಪರವಾಗಿ ನೀವೇ ಮಾಡ್ಬೇಕು. ಯೇಸು ಕ್ರಿಸ್ತನಿಗೆ ಮೊದಲನೇ ಸ್ಥಾನವನ್ನ ಕೊಡುವಂತ ಒಂದು ಮನಸ್ಥಿತಿಯನ್ನ ನಾವು ಬೆಳೆಸಿಕೊಳ್ಳಬೇಕು ಅನ್ನುವಂಥದ್ದು ಎರಸ್ತನಿಂದ ನಾವು ಕಲಿತಂತ ಪಾಠ. ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚೆ ಈ ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತೀನಿ. ಯೇಸು ಕ್ರಿಸ್ತನ ವಿಚಾರದ ಕುರಿತಾಗಿ, ಸೇವೆಯ ಕುರಿತಾಗಿ ನಿಮ್ಮ ಲಭ್ಯತೆ ಎಷ್ಟರ ಮಟ್ಟಿಗೆ? ನೀವು ಲಭ್ಯರಿದ್ದೀರಾ? ಪರೀಕ್ಷೆ ಮಾಡಿಕೊಳ್ಳಿ. ಪ್ರೀತಿಯುಳ್ಳಂತ ದೇವರೇ, ಎರಸ್ತನ ಜೀವಿತಕ್ಕಾಗಿ ನಾವು ಸ್ತೋತ್ರ ಮಾಡ್ತೇವೆ. ಸರ್ಕಾರಿ ನೌಕರನಾಗಿದ್ದರೂ ಕೂಡ ಅವನು ಯಾವ ರೀತಿಯಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಮೊಟ್ಟ ಮೊದಲ ಪ್ರಾಮುಖ್ಯತೆಯನ್ನು ನಿನಗೆ ಕೊಟ್ಟನು, ಆ ರೀತಿಯಲ್ಲಿ ನಿನ್ನನ್ನು ಅಂಗೀಕಾರ ಮಾಡಿಕೊಂಡಂತ ಎಲ್ಲ ಸರ್ಕಾರಿ ನೌಕರರು, ಅದರ ಜೊತೆಯಲ್ಲಿ ಬೇರೆ ಕೆಲಸಗಳನ್ನು ಮಾಡುವಂತ ವ್ಯಕ್ತಿಗಳು ಕೂಡ ನಿನಗೆ ಮೊಟ್ಟ ಮೊದಲ ಸ್ಥಾನವನ್ನು ಕೊಡುವಂತೆ ಸಹಾಯ ಮಾಡು. ಆ ದೀನತೆಯನ್ನ, ಆ ಸೇವಾ ಮನೋಭಾವವನ್ನ ನೀನು ಅವರಲ್ಲಿ ಹುಟ್ಟಿಸಬೇಕೆಂಬುದಾಗಿ ಯೇಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ.